ಬನ್ಲೆ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಗ್ರ್ಯಾಂಡ್ ಫಿನಾಲೆ. ಈ ಹಾಡು ನಮ್ಗೆಲ್ರಿಗೂ ಗೊತ್ತಿದೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಆದರೆ ಇಲ್ಲಿ ಹಾಡುವಂಥ ಕಂಟೆಸ್ಟೆಂಟ್ಸ್ ಸಂತೋಷಕ್ಕೆ ಮಾತ್ರ ಹಾಡ್ತಾ ಇಲ್ಲ, ಈ ಟ್ರೋಫಿ, ಈ ವಿನ್ನಿಂಗ್ ಅಮೌಂಟ್, ಈ ವಿನ್ನಿಂಗ್ ಚಾಂಪಿಯನ್ಶಿಪ್ ತಗೊಳ್ಬೇಕು ಅನ್ನುವಂಥ ಒಂದು ಚಾಲೆಂಜ್ ಜೊತೆ ಹಾಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿಸ್ ಶೋ. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಗ್ರ್ಯಾಂಡ್ ಫಿನಾಲೆ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್. ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಶಶಿ ಸೋಪ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್, ಅರುಣ ಮಸಾಲಾ, ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಾಗಿ ನಮ್ಮ ಜಡ್ಜಸ್, ಮಹಾಗುರುಗಳು ವಿ ಮನೋಹರ್ ಸರ್ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಇಂದಿನ ಕಂಟೆಸ್ಟೆಂಟ್ಸ್ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆತ್ಮೀಯವಾದ ಸ್ವಾಗತ ನಮ್ಮ ವೀಕ್ಷಕರಿಗೆ ಓವರ್ಸೀಸ್, ಆನ್ಲೈನ್, ಟಿವಿ ಆ್ಯಂಡ್ ಎವ್ರಿಥಿಂಗ್ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಇಂದಿನ ಫಸ್ಟ್ ಪರ್ಫಾರ್ಮೆನ್ಸ್. ಎಲ್ಲರೂ ಫೈನಲಿಸ್ಟ್ ಬರ್ತಾರೆ ಅಂತ ಕಾಯ್ತಾ ಇದ್ರೆ ಇವರು ಏನೋ ಆ ಕಡೆ ಈ ಕಡೆ ಆದಂಥ ಒಂದು ಅರ್ಧ ಮಾರ್ಕ್ಸಿಗೆ ಫೈನಲ್ ಮಂಚವನ್ನು ಹತ್ತೋದನ್ನು ಮಿಸ್ ಆದಂತಹ ಚಾನ್ಸನ್ನು ಹೊಂದ್ಕೊಂಡವರು. ನಮ್ಮ ಈ ಸೀಸನ್ನಲ್ಲಿ ಮಂಗಳೂರಿನ ಕುನಾಲ್ ಗಾಂಜವಾಲಾ ಅಂತ ಹೇಳಿ ಒಂದು ಹೆಸರನ್ನು ಪಡೆದುಕೊಂಡಿರುವಂಥ ಇವರು ಸೆಮಿಫೈನಲಿಸ್ಟ್ ಆರ್ ನಮ್ಮ ಸೂಪರ್ ಸಿಂಗರ್. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅ ಗೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಆ ಫ್ಯಾಮಿಲಿ. ಅಂದ್ರೆ ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿಯ ಒಬ್ಬರು ಪಾರ್ಟಿಸಿಪೆಂಟ್ ಮಿಸ್ಟರ್ ಪ್ರಶಾಂತ್ ಟೇಕಿಂಗ್ ಆನ್ ದ ಸ್ಟೇಜ್. ಮನಸೇ ನಿನಗೊಂದು ಮನವೇ ಮನಸೇ, ಕೈಯ ಮುಗಿವೆ ಕನಿಕರಿಸೆ, ಪ್ರೀತಿ ಹೇಳಿ ಸಹಕರಿಸೆ, ಮನಸೇ ಮನಸೇ ಒಮ್ಮೆ ಸಮ್ಮತಿಸೆ. ಮಾತು ಮುರಿದೆ ಮಾತಾಡದೆ, ಮೋಹಕ ಮೋಸವ ಮಾಡಿದೆ, ಮೂಕ ಮನಸ್ಸು ಮಂಕಾಗಿದೆ, ಮಾರಿಯ ಮೋಜಿದು ನೀಡಿದೆ. ಓ ಜೀವ ಸಂಸಾರ ಕೆಣ್ಣೆ ಕಣ್ಣು, ಸಂಹಾರ ಹಾದಿ ಹೆಣ್ಣು, ಶೋಕಿಯ ಮೂಲ ಹೆಣ್ಣು, ಶೋಕದ ಮೂಲ ಹೆಣ್ಣು. ಸಂಸಾರ ಕೆಣ್ಣೆ ಕಣ್ಣು, ಸಂಹಾರ ಹಾದಿ ಹೆಣ್ಣು, ಶೋಕಿಯ ಮೂಲ ಹೆಣ್ಣು, ಶೋಕದ ಮೂಲ ಹೆಣ್ಣು. ಸಂಧಾನವೋ ಸಂಗ್ರಾಮವೋ ಪ್ರೇಮ ತರಂಗವೆಲ್ಲ ಸಂತಾಪವ.
ನನಗೂ ನೋಡಿದಾಗ ಹಗಲಲ್ಲೂ ಸಹ ತಿಳಿದೆದಿಂಗಳು ಸುರಿದಂತಾಯಿತು ಸವಿದಂತಾಯಿತು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಕಣ್ಣ ತುಂಬ ನಿನ್ನನ್ನು ನಾ ಕಂಡುಕೊಂಡಿದ್ದೇನೆ ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ನೀನ್ಯಾರೋ ಕಾಣಲು ನನ್ನೋಡ ನೀನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಪ್ರಶಾಂತ್ ಕುಮಾರ್, ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿಯ ಕುನಾಲ್ ಗಾಂಜವಾಲ ಅಂತ ಹೇಳ್ತಾ ಇದ್ದೀವಿ. ಕುನಾಲ್ ಗಾಂಜವಾಲನ 2-3 ಸಾಂಗ್ಸನ್ನು ಮ್ಯಾಶಪ್ ಮಾಡಿ ಒಂದು ಮೆಡ್ಲಿಯನ್ನು ಮಾಡಿದ್ದೀರಿ. ಹೌದು. ಈ ವೇದಿಕೆಯಲ್ಲಿ ಬಂದರೆ ಆ ಥರದ್ದೇ ಹಾಡನ್ನು ಹಾಡಬೇಕು ಅಂದ್ಕೊಂಡಿದ್ದೀರಾ? ಹೌದು, ಯಾಕಂದರೆ ಈ ವೇದಿಕೆಯಲ್ಲಿ ನನ್ನನ್ನು ಕೂಡ ತುಂಬ ಮಂದಿ ಐಡೆಂಟಿಫೈ ಮಾಡಿದ್ದಾರೆ. ಹೊರಗಡೆ ಹೋದಾಗ ಜೂನಿಯರ್ ಕುನಾಲ್ ಅಂತ ಹೇಳಿದರು. ಅನಂತರ ಒಬ್ಬರು ಅಬ್ರಾಡಿಂದ ಬಂದವರು, ಅವರು ಕೂಡ ಐಡೆಂಟಿಫೈ ಮಾಡಿ ಮಾತಾಡಿದ್ದಾರೆ. ಹಾಗಾಗಿ ಉತ್ತಮವಾದ ವೇದಿಕೆ, ಇದರಿಂದನೇ ಹೆಸರು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅದೇ ಹಾಡನ್ನು ಹಾಡಿದೆ. ಇಂಥ ಸಂತೋಷದ ಕ್ಷಣ ಯಾವಾಗಲೂ ನಿಮ್ಮ ಜೊತೆ ಇರಲಿ, ಅದನ್ನು ನೆನಪಿಸ್ಲಿಕ್ಕೆ ಈ ಮೊಮೆಂಟೋ ನಿಮ್ಮ ಹತ್ರ ಇರಲಿ ಅಂತ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ. ನೀವು ಹಾಡಿದಿರಿ ಅಂತ ಅಲ್ಲ, ಯಾವುದೋ ದೊಡ್ಡ ಗಾಯಕರು ಹಾಡಿದ್ದಾರೆ ಅನ್ನೋ ಥರ ನನಗನ್ನಿಸ್ತು. ಶಿವಶಂಕರಿ ಸೂಪರ್ ಸಿಂಗರ್. ಬಲೆ ಪದಪನ್ಲೆ. Welcome back after a short break to the sensational singing reality show of Coastal Karnataka. ನಮ್ಮ ಟಿವಿ ಹಾಗೂ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್. ನಮ್ಮ ಸೂಪರ್ ಸಿಂಗರ್ ಬಲೆ ಪದಪನ್ಲೆ ನಮ್ಮನೊಟ್ಟಿಗೆ ನೆಕ್ಸ್ಟ್ ಪದಪನ್ರೆ ಬರೋಂದುಲ್ಲೇರು ಉದ್ದ ಇತ್ತನಲ್ಲ ಬಾರಿ ಟ್ಯಾಲೆಂಟೆಡ್ ಆಯ್ನ ಒಂಜಿ ಸಿಂಗರ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಒನ್ ಆಫ್ ದ ಫೈನಲಿಸ್ಟ್ ವಿನುಷ್ ಭರದ್ವಾಜ್. ನಮ್ಮ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಯಶಸ್ವಿಯಾಗಿ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಮಿಂಚಿದ ಘಟಾನುಘಟಿಗಳಿಂದ ಪ್ರಶಂಸೆಯ ಮಾತು ಪಡೆದು ಫೈನಲ್ ವೇದಿಕೆಯ ಕಡೆಗೆ ಹೆಜ್ಜೆ ಇಟ್ಟಿರುವ ಈ ಪ್ರತಿಭೆಯ ತವರೂರು ಕುಂದಾಪುರದ ತೆಕ್ಕಟ್ಟೆ ಗ್ರಾಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನುಷ್ ಭಾರದ್ವಾಜ್. ಸಂಗೀತ ಅನ್ನೋದು ನನ್ನ ಬಾಲ್ಯದಿಂದಲೂ ಇರುವಂಥ ಒಂದು ಆಸೆಯಾಗಿತ್ತು. ನಾನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಹಾಗೂ ನನ್ನ ತಾಯಿ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದು ಮಹದಾದ ಸಾಧನೆ ಮಾಡಬೇಕು ಅಂತ. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾತ್ರಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾರ್ತಕಂ ಸೌರಗ. ಮೊದಲು ಅವಕಾಶಕ್ಕಾಗಿ ನಾನು ಎಲ್ಲರ ಹತ್ರ ಅಂಗಾಲಾಚಿ ಬೇಡ್ತಾ ಇದ್ದೆ, ನನ್ನ ಮಗನಿಗೆ ಒಂದು ಸರಿ ಹಾಡಲಿಕ್ಕೆ ಅವಕಾಶ ಕೊಡಿ, ಅವನು ಹಾಡೋದನ್ನು ಒಮ್ಮೆ ನೋಡಿ ನೀವು ಅಂತ ಎಲ್ಲರ ಹತ್ರ ಬೇಡಿದ ಹಾಗೆ ಬೇಡ್ತಾ ಇದ್ದೆ. ಅಷ್ಟು ನನಗೆ ಅವನ ಹಾಡುಗಳನ್ನು ಕೇಳುವಂಥ ಅಥವಾ 4 ಜನರಿಗೆ ಕೇಳಿಸಬೇಕು ಅನ್ನುವಂಥ ಒಂದು ಕುತೂಹಲ ಅಥವಾ ಒಂದು ಆಸಕ್ತಿ ಇತ್ತು ನನಗೆ.
ಅದನ್ನು ನನಗೆ ಈಡೇರಿಸಿದ್ದು ಈ ನಮ್ಮ ಸೂಪರ್ ಸಿಂಗರ್ ಅನ್ನುವ ವೇದಿಕೆ. ಯಾಕಂದರೆ ಅವನ ಮೊದಲ ವೇದಿಕೆ ಇದು. ಅವನು ರಿಯಾಲಿಟಿ ಶೋನಲ್ಲಿ ಹೋಗಿದ್ದಾನೆ ಅಂತಂದರೆ ಅದು ನಮ್ಮ ಸೂಪರ್ ಸಿಂಗರ್. ಸುಸಂಸ್ಕೃತ ಮನೆತನದಿಂದ ಬಂದಂತಹ ಈತನ ಸಂಗೀತ ಕಲಿಕೆಗೆ ಮೂಲ ಕಾರಣ ಈತನ ತಾಯಿ. ತಾನು ಒಬ್ಬಳು ಸಂಗೀತಗಾರ್ತಿ ಆಗಬೇಕು, ತಾನೂ ಕೂಡ ಹಾಡುಗಾರ್ತಿ ಆಗಬೇಕು ಎಂಬ ಬಯಕೆ ಇಟ್ಟುಕೊಂಡಿದ್ದ ಇವರು ಈ ಬಯಕೆಯನ್ನ ತನ್ನ ಮಗನಲ್ಲಿ ಪೂರ್ಣಗೊಳಿಸಿದ್ದಾರೆ. एक दीवाना था क्या उम्र क्या समा क्या ज़मा. ಅವನದಿಂದ ಸಣ್ಣದಿಂದಲೇ ಯಾವ ಉಪದ್ರ ಆಗಲಿ, ಯಾವ ಚೇಷ್ಟೆ ಆಗಲಿ ಎಂಥದೂ ಇಲ್ಲ ಅವನದ್ದು. ಅವನಷ್ಟೇ ಅವನು ಕಲಿತಾ, ಅವನದ್ದು ಸಂಗೀತ ಇದ್ದರೆ ಅದು ಬಚ್ಚಿಲಲ್ಲಿ ಅಲ್ಲಿ ಒಂದು ಹಾಡಿಕೊಂಡು ಅವನಷ್ಟೇ ಅವನು ಮಾಡ್ಕೊಂಡು ಹೋಗ್ತಾಯಿದ್ದ. ಸಂಗೀತ ಕ್ಷೇತ್ರವನ್ನ ಪ್ರೀತಿಸುವಷ್ಟೇ ಮಟ್ಟಿಗೆ ಮೂಕ ಪ್ರಾಣಿಗಳಲ್ಲೂ ಒಲವನ್ನ ತೋರಿಸ್ತಾರೆ ಈ ವಿನುಷ್. ಬಾಲ್ಯದಿಂದ ಇಲ್ಲಿಯ ತನಕ ನಾಯಿ ಬೆಕ್ಕುಗಳೆಂದರೆ ಪಂಚಪ್ರಾಣ. ಅಂದಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಇವರದ್ದು ಎತ್ತಿದ ಕೈ. ಒಂದು ಕಡೆ ವಿದ್ಯಾಭ್ಯಾಸ, ಇನ್ನೊಂದು ಕಡೆ ಸಂಗೀತಾಭ್ಯಾಸ. ಇವೆರಡರ ನಡುವೆ ದಿನಕ್ಕೆ ಬರೋಬ್ಬರಿ 150 ಕಿಲೋಮೀಟರ್ ತನಕ ಪಯಣ. ಪ್ರಸ್ತುತ ಕಾರ್ಕಳದಲ್ಲಿ ಇಂಜಿನಿಯರಿಂಗ್ ಕಲಿಯುತ್ತಿರುವ ವಿನುಷ್ ಸಂಗೀತ ಅಭ್ಯಾಸವನ್ನ ಮನೆಯಲ್ಲೇ ಮಾಡಲೆಂದೇ ದಿನವೊಂದಕ್ಕೆ ಬರೋಬ್ಬರಿ 150 ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡ್ತಾರೆ. ಸಾಧು ಸ್ವಭಾವದ, ಮೃದು ವ್ಯಕ್ತಿತ್ವದ, ಸೃಜನಶೀಲ ಗುಣವಿರುವ ಈತನೆಂದರೆ ಊರವರೆಲ್ಲರಿಗೂ ಪಂಚಪ್ರಾಣ. ಸಂಗೀತ ಕ್ಷೇತ್ರದ ಈತನ ಸಾಧನೆ ತಮ್ಮ ಸಾಧನೆಯೆಂದು ಭಾವಿಸಿ ಹೆಗಲಿಗೆ ಹೆಗಲು ಕೊಟ್ಟು ಪ್ರೋತ್ಸಾಹ ನೀಡುವವರು ಇವರ ಊರಿನವರು. ಸೂಪರ್ ಸಿಂಗರಲ್ಲಿ ನನ್ನ ಅಣ್ಣ ಇಷ್ಟು ಫೈನಲ್ ತನಕ ಬಂದಿರೋದು ಸುಮ್ಮನೆ ಅಲ್ಲ, ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಿದ್ದಾನೆ. ಅವ್ನು ಯಾವಾಗಲೂ ಪರ್ಫೆಕ್ಟ್ನೆಸ್ ಬರಲಿಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಅಮೇಝಿಂಗ್ ವಿನುಷ್. ಆ್ಯಕ್ಚುಲಿ ನಾನು ನಿಂತ್ಕೋಬೇಕು ಅಂತ ಇದ್ದೆ, ಒಂದು ಆಲಾಪದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರಿ. ಹೌದು, ಗೊತ್ತಾಯ್ತಾ ಹಾಡುವಾಗ? ಹೌದು. ಅಮೇಝಿಂಗ್. ನಾನು ಈ ಒಂದು ಲಾಸ್ಟ್ ಪರ್ಫಾರ್ಮೆನ್ಸು ನಾನು ಫ್ಲ್ಯಾಟ್ ಆಗಿಬಿಟ್ಟೆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲಿ ಘಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ. ವಾಯ್ಸ್ ಇದೆ. ಥ್ಯಾಂಕ್ ಯು ಸರ್. ಯುವರ್ ಓನ್ ವಾಯ್ಸ್, ಐಡೆಂಟಿಟಿ ಇದೆ ನಿಮಗೆ. ಈ ಐಡೆಂಟಿಟಿನ ಕಾಪಾಡ್ಕೊಳ್ಳಿ. ಖಂಡಿತ ಸರ್. ಇಂಥ ಇದರಲ್ಲಿ ನಾವು ಸಿನಿಮಾ ಹಾಡುಗಳನ್ನ ಹಾಡಲೇಬೇಕಾಗ್ತದೆ. ಮತ್ತು ಅಲ್ಲಿಗೆ SP ಅವರಿಗೆ ಕಂಪ್ಯಾರಿಸನ್ ಹೋಗುತ್ತೆ. SP ಅವರಿಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಯಾರನ್ನೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದು ಬೇರೆಯೇ. ಅದು ನೀವೆಷ್ಟೇ ಚೆನ್ನಾಗಿ ಹಾಡಿದ್ರು ಇದು ನಿಮ್ಮದೇ ಒಂದು ಯುನಿಕ್ ಸ್ಟೈಲ್ ಬರುತ್ತೆ. ಪರವಶನಾದೇನೋ ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿದ್ದೆ ನೀನು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲ. ಒಟ್ಟಿನಲ್ಲೇ ಇರುವಂತಹ ಅಮೂಲ್ಯ ಅವಕಾಶವನ್ನ ಸದುಪಯೋಗ ಮಾಡಿ ತೀರ್ಪುಗಾರರಿಂದ ಪ್ರಶಂಸೆಯ ಮಾತುಗಳನ್ನ ಪಡೆದು ಮುಂದೊಂದು ದಿನ ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲಿ ಒಂದೊಳ್ಳೆ ಗಾಯಕನಾಗುವ ಲಕ್ಷಣ ಇದೆ ಎಂಬುದನ್ನ ಸ್ವತಃ ಸಂಗೀತ ದಿಗ್ಗಜರಾದ ವಿ ಮನೋಹರ್ ಅವರಿಂದ ಮಾತುಗಳನ್ನ ಪಡೆದಿದ್ದಾರೆ. ಇಂತಹ ಪ್ರಶಂಸೆಯ ಮಾತುಗಳನ್ನ ಪಡೆದ ವಿನುಷ್ ಕರಾವಳಿಯ ಸೂಪರ್ ಸಿಂಗರ್ ಆಗುವನೇ? ಕಾದು ನೋಡೋಣ. ಆಲ್ ದಿ ಬೆಸ್ಟ್ ವಿನುಷ್. ಆಲ್ ದಿ ಬೆಸ್ಟ್ ಬಾಬಾ.
ದ ಬೆಸ್ಟ್ ವಿನೂಶ್ ಅಣ್ಣ. ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಚಂದ್ರಕಳಾಧರಿ ಈಶ್ವರಿ ಆ ಚಂದ್ರಕಳಾಧರಿ ಈಶ್ವರಿ ಕರುಣಾಮೃತವನು ಸುರಿಸೇ ನಮ ಮನಸು ಕರಗದೆ ಮಹಿಮೆ ತೋರು ನೀ ದೀನ ಪಾಲನವ ಗೈಯನೋ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಾನಂದಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಚಂದ್ರಕಳಾಧರಿ ಈಶ್ವರಿ ರಿರಿಸನಿ ದನಿಸ ಮವದನಿಸ ದನಿಸ 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 ಚಂದ್ರಕಳಾಧರಿ ಈಶ್ವರಿ ರಿರಿಸನಿ ಬಮಗರಿ ಸದಾ ನೀರಿ ನಿಸ ತ್ರಿಮ ಪದ ಮಬನಿರಿ ನಿಸದವ ಚಂದ್ರಕಳಾಧರಿ ಈಶ್ವರಿ ದನಿಸ ಮಬದನಿಸ ಸರಿ ಮಗರಿ ಮಬನಿ ದನಿಸ ಮಪನಿರಿ ಸರಿ ನಿಸ ದನಿಪ ಮಬನಿ ಸರಿ ರಿಸನಿ ಸರಿ ಗಾರಿ ಸರಿ ರಿಸನಿ ಸನಿ ಬನಿ ಬಮ ಬಮ ಗಮರಿ ಸನಿಸ ಸರಿ ಮಬನಿ ದಾನಿಸ ಸರಿ ಮಬನಿ ದಾನಿಸ ಸರಿ ಮಬನಿ ದಾನಿಸ ಚಂದ್ರಕಳಾಧರಿ ಈಶ್ವರಿ ಚಂದ್ರಕಳಾಧರಿ ಈಶ್ವರಿ ಆ ಶಿವಶಂಕರಿ ಆ ಶಿವಶಂಕರಿ tom dir dir tom dir dir tom dir dir tom
ದಿರು ತೊಂ ದಿರು ದಿರು ತೊಂ ತಾರಿಯಾನ ದಿರು ದಿರು ತೋಂ 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 ದಿರು ದಿರು ತೋಂ 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 ದಿರು ದಿರು ತೋಂ ದಿರು ತೋಂ ದಿರು ತಾನ ದಿರಿ ತೋಂ ದಿರು 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 ನಾ ದಿರು 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 ನಾ ದಿರು 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 ತೋಂ ದಿರು 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 ನಾ ದಿರು 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 ತೋಂ ನಿನಿ 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 ಧನಿ ನಿ ಧನಿ ನಿ ದಬ ಬದ ಧನಿ ದ ನಿ ಧನಿ ರಿ ಧನಿ ರಿ ಧನಿ ಸಗ ಗರಿ ಗ ಗರಿ ದ ಧನಿ ರಿ ಧನಿ ರಿ ಧನಿ ನಿ ದ ನಿ ದ ನಿ ದ ಧನಿ ನಿ ಧನಿ ನಿ ದಬ ನಿನಿ ದ ದ ನಿ ನಿ ರಿ ರಿ ದ ಗ ಗರಿ ರಿ ಗ ಗ ದ ರಿ ರಿ ನಿ ಧನಿ ರಿ ರಿ ದ ದ ದ ರಿ 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 ನಿ ನಿ ರಿ 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 ನಿ ನಿ ರಿ ಗ ಗ ಗ ನಿ ನಿ ರಿ 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 ಗ ರಿ ಮಾ ರಿ ಮ ರಿ ದ ರಿ ದ ನಿ ದ ನಿ ಬ ನಿ ಬ ಮ ರಿ ಗ ಸರಿ ದ ಮ ಬ ಮ ಮ ಸರಿ ಸ ಸ ಸ ಸ ಸರಿ ಸ ದ ಪ ನಿ ಬ ಬ ಸರಿ ಸ ಸ ಸ ಸ ಮ ಬ ಮ ಮ ಪ ನಿ ದ ದ ಮ ಬ ಮ ಪ ನಿ ದ ಮ ಬ ಮ ಪ ನಿ ದ ಪ ದ ಪ ಪ ಸರಿ ಸ ದ ಪ ದ ಪ ಸರಿ ಸ ಪ ದ ಪ ಸರಿ ಮ ಮ ಮ ಪ ಪ ಪ ದ ದ ದ ನಿ 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 ಸ ಸ ಸರಿ ರಿ ರಿ ಗ ರಿ ಸ ನಿ ಸರಿ ಪ ಆ ಶಿವಶಂಕರಿ ಬಲೆ ಪದಪನ್ಲೆ. ಓಹೋ ಹೋ ವಿನುಷ್, ತುಂಬ ಖುಷಿ ಆಗ್ತಾ ಇದೆ ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿ ನಿಮ್ಮನ್ನು ನೋಡ್ತಾ. ಯಾಕೆ ಹೇಳಿ? ಏಕೆ ಹೇಳಿ? ನೀವು ಹೇಳಿ. ನೀವು ಹೇಳಿ. ನೀವು ಹೇಳಿ, ನೀವು ಹೇಳಿ. ಅಯ್ಯೋ ನಾಚಿಕೆನೆ. ವಿಟಿಗೋಸ್ಕರ ನೀವು ರೆಕಾರ್ಡಿಂಗ್ ಮಾಡಿದ್ರಲ್ಲ, ಹೆಲ್ಮೆಟ್ ಇಡದೆ ಹಾಕೊಂಡು ಹೋದಾಗ ಪೊಲೀಸ್ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿಂದ ರಿಲೀಸ್ ಆಗಿ ಗ್ರ್ಯಾಂಡ್ ಫಿನಾಲೆ ಮೊದಲು ಸ್ಟೇಜ್ ಮೇಲೆ ಬಂದು ಮುಟ್ಟಿದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇಲ್ವಲ್ಲ? ಇಲ್ವಾ? ಕೇಸ್ ಹಾಕಿಲ್ಲ ಅಲ್ಲ, ಹೆಲ್ಮೆಟ್ ಹಾಕದೆ ವೇಟಲ್ಲಿ ಇಬ್ರು ಹೋಗ್ತಾ ಇದ್ರಿ. ಅದು ಒಳಗಲ್ಲ, ಒಳಗಡೆ 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 ರೋಡಲ್ಲಿ ಅಲೌಡ್. ಓಕೆ, ನೋ ಪ್ರಾಬ್ಲಮ್. ಸೂಪರ್ ಆದಂಥ ಸಾಂಗ್. ಅದನ್ನು ಜಡ್ಜ್ ಮಾಡಲಿಕ್ಕೂ ಹೇಳೋಕ್ಕಾಗಲ್ಲ, ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಇಲ್ಲ. ಓನ್ಲಿ ಥಿಂಗ್ ಐ ಕ್ಯಾನ್ ಸೇ ಇಸ್, ಕ್ಯಾನ್ ವಿ ಹಿಯರ್ ಇಟ್? ಒನ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ವಿನುಷ್ ಭರದ್ವಾಜ್. ಸೂಪರ್. ವಿನುಷ್, ನೀವು ಅಂದ್ಕೊಂಡ ಹಾಗೆ ಹಾಡನ್ನು ಹಾಡಿದ್ದೀರಾ? ಅದಕ್ಕಿಂತ ಬೆಟರ್ ಹಾಡಿದ್ದೀರಾ? ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಡಿದ್ದೀರಾ? ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಅದೇ ಫ್ರ್ಯಾಂಕ್ಲಿ ಹೇಳಿ, ಸುಮ್ಮನೆ ಹೇಳಬೇಡಿ. ಅದೇ ಸ್ವಲ್ಪ ಕಮ್ಮಿನೇ ಹಾಡಿದೆ. ಲಾಸ್ಟಲ್ಲಿ ಎಕ್ಸೈಟ್ ಆಗಿ ಸ್ವಲ್ಪ ಮರ್ತೆ ಸ್ವರಗಳನ್ನು. ಇದಕ್ಕಿಂತನೂ ಬೆಟರ್ ಹಾಡೋದಕ್ಕಾಗತ್ತೆ. ಅಬ್ಬಾ. ಓಕೆ, ಸೂಪರ್. ಡೈರೆಕ್ಟ್ಲಿ ಟು ದ ಜಡ್ಜಸ್. ಕಿಟ್ಟು ಸರ್, ಹೇಗೆ ಅನ್ನಿಸ್ತು ವಿನುಷ್ ಅವರ ಪರ್ಫಾರ್ಮೆನ್ಸ್? ಓಕೆ ವಿನುಷ್, ಎಸ್ ಸರ್. ನ್ಯಾಚುರಲ್ ಆಗಿ ಹಾಡಿದಿರಿ. ನೀವು ಹಾಡಿದಿರಿ ಅಂತ ಅಲ್ಲ, ಯಾವುದೋ ದೊಡ್ಡ ಗಾಯಕರು ಹಾಡಿದ್ದಾರೆ ಅನ್ನೋ ಥರ ನನಗೆ ಅನಿಸ್ತು. ಖಂಡಿತವಾಗ್ಲೂ ನಿಮ್ಮನ್ನು ನೋಡಿದ್ರೆ ನೀವು ಅಲ್ವೇ ಅಲ್ಲ. ಕಣ್ಣು ಮುಚ್ಕೊಂಡು ಕೇಳಿದ್ರೆ ಯಾರೋ ದೊಡ್ಡ ಗಾಯಕರೇ ಹಾಡಿದ್ದಾರೆ ಅಂತ ನನಗೆ ಅನಿಸ್ತು. ನ್ಯಾಚುರಲ್ ವಾಯ್ಸ್, ಏನು ಕಷ್ಟಪಡಬೇಕಾಗಿಲ್ಲ, ಹಾಗೆ ಬಂದ್ಬಿಡುತ್ತೆ, ಏನೂ ಮಾಡಬೇಕಾಗಿಲ್ಲ. ಈಗ ನಿಮ್ಮ ಸಿಂಗಿಂಗಲ್ಲಿ ಎಲ್ಲಿ ಕೂಡ ನನಗೆ ಅಷ್ಟೊಂದು ತಪ್ಪು ಕಾಣಿಸ್ತಾ ಇಲ್ಲ. ಆದರೆ ಚಿಕ್ಕದು ಕೆಲವದಿದೆ, ಬೇಕಂದರೆ ಹೇಳ್ತೇನೆ. ಖಂಡಿತ ಹೇಳಿ ಸರ್. ಹೇಳಲಾ? ಓಕೆ. ಓಪನಿಂಗಲ್ಲಿ ಗರಿ ಸನಿದ ಅಂತ ಹಾಡುವಾಗ ಆ ಲೋ ನೋಟ್ ಅದು ಟಚ್ ಆಗಿಲ್ಲ. ಅದು ಓಕೆ, ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ವೆರಿ ಬೋಲ್ಡ್ ವಾಯ್ಸ್. ಬಾಲಮುರಳಿ ಕೃಷ್ಣ ಸರ್ ಹಾಡಿರೋ ಥರ ಅನಿಸ್ತು ನನಗೆ ಆ ಒಂದು ಫ್ರೇಸ್. ಚಂದ್ರ, ಅದು ಈಶ್ವರಿ ಅಂತ ವರ್ಡ್ ಬರುತ್ತಲ್ಲ, ಆ ವರ್ಡಲ್ಲಿ ನಿಮ್ಮ ಆಲಾಪ್ ತುಂಬ ಮೆಚೋರ್ಡ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಇನ್ನೊಂದು ಆಲಾಪ್ ಇತ್ತು ಸ್ವಲ್ಪ ಉದ್ದಕ್ಕೆ. ವಾವ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರತಿಯೊಂದು ಗಮಕಗಳಲ್ಲಿ ಕೂಡ ಕ್ಲಾರಿಟಿ ಇತ್ತು. ಯು ಆರ್ ಅ ಬ್ಲೆಸ್ಡ್ ಒನ್. ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈಗ ಚರಣಕ್ಕೆ ಬರ್ತೀನಿ.
ಮವಧನಿಸ ಮವಧನಿಸ ಅಂತ ಬರುತ್ತೆ, ಕರೆಕ್ಟ್? ಧನಿಸ ಅಲ್ಲಿ ಆ ಒಂದು 3 ಸತಿ ಹಾಡಿದಾಗಲೂ ಕೂಡ ಸ್ವಲ್ಪ ಅಪಶ್ರುತಿ ಆಯ್ತು ಅಲ್ಲಿ. ಆಮೇಲೆ ಚರಣ ಎಂಡಿಂಗಲ್ಲಿ ಸ್ವರಗಳ ಗುಂಪು ಬರುತ್ತೆ, ಅದು ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಟಚ್ ಆಯಿತು ತುಂಬಾ. ಅದು ನನಗೆ ಲೈವ್ ಸಿಂಗಿಂಗ್ ಅಂತ ಅನಿಸಿಲ್ಲ, ರೆಕಾರ್ಡೆಡ್ ಅಂತ ಅನಿಸ್ಬಿಡ್ತು. ಓಕೆ, ದಟ್ಸ್ ಎ ಗುಡ್ ಕ್ವಾಲಿಟಿ. ಯಾ, ಮತ್ತೆ ಪುನಃ ನೀವು ಆ ಈಶ್ವರಿ ಅಂತ ಹಾಡ್ತೀರಲ್ಲ, ಅಲ್ಲಿ ಮತ್ತೆ ಪುನಃ ಚೆನ್ನಾಗಿ ಹಾಡಿದ್ರಿ, ಅಲ್ಲಿ ಮತ್ತೆ ಪುನಃ ಅದೇ ಸೇಮ್ ಪ್ರಾಬ್ಲಮ್, ಸ್ವಲ್ಪ ಶ್ರುತಿಯಲ್ಲಿ ರೀಚ್ ಆಗಿಲ್ಲ. ಅದಾದಮೇಲೆ ಹೈ ನೋಟ್ ಹಾಡಿದ್ರಿ, ತುಂಬ ಚೆನ್ನಾಗಿ ತೊಗೊಂಡೋದ್ರಿ ಅದನ್ನು. ಐ ಥಿಂಕ್ ಚರಣದ ಎಂಡಿಂಗ್ ಅದು ತುಂಬ ಚೆನ್ನಾಗಿ ತೊಗೊಂಡೋದ್ರಿ, ಮೇಲೆ ಹೋಗಿ ಟುಸ್ ಅಂತ ಮಾಡಾಕ್ಬಿಟ್ರಿ. ಆಮೇಲೆ ಟೆಂಪೋ ಚೇಂಜ್ ಆಗುತ್ತೆ ನೋಡಿ, ಕ್ವಿಕ್ ಆಗುತ್ತೆ. ಅಲ್ಲಿ ತೋಮ್ ಧಿರ ತೋಮ್ ಅಂತ ಬರುತ್ತಲ್ಲ, ಇಂಥ ಪರ್ಟಿಕ್ಯುಲರ್ ಆಗಿ ನೀವು ಈ ಜತಿಗಳನ್ನೆಲ್ಲ ಹೇಳುವಾಗ ಸ್ವಲ್ಪ ಪ್ರಾಕ್ಟೀಸ್ ಬೇಕಂತ ಅನ್ನಿಸ್ತು. ಆ ಮೆಚುರಿಟಿ ಬೇಕು, ಯಾಕಂದರೆ ಪ್ರೊಫೆಷ್ನಲ್ ಗಾಯಕರು ಆ ಪರ್ಟಿಕ್ಯುಲರ್ ಏನು ಆ ಜತಿಗಳನ್ನು ಹಾಡಿದಾಗ ತುಂಬ ಆ ಫ್ಲೋನಲ್ಲಿ ಹೋಗ್ತಾ ಇರುತ್ತೆ. ನೀವು ಅದನ್ನು ಕಟ್ ಮಾಡ್ತಾಯಿದ್ರಿ, ಟಕ್ 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 ಅಂತ ಕಟ್ ಆಗ್ತಾ ಇತ್ತು, ಅದು ಗೊತ್ತಾಗ್ತಾ ಇತ್ತು ಅದು. ಆಮೇಲೆ ನೀನಿ ಅಂತ ಸ್ವರ ಬರುತ್ತಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ಅಲ್ಲಿ ಕೂಡ ಎಕ್ಸ್ಪ್ರೆಷನ್ನಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕು, ಎಕ್ಸ್ಪ್ರೆಷನ್ ವೈಸ್. ಓಕೆ, ಪಿಚಿಂಗ್ ಕರೆಕ್ಟ್ ಇದೆ, ಎಕ್ಸ್ಪ್ರೆಷನ್ ಮಾತ್ರ ಅಲ್ಲಿ ಕ್ವಾಲಿಟಿ ಬೇಕು. ಆಮೇಲೆ ಮತ್ತೆ ಪುನಃ ಸ್ವರಗಳು ಬರ್ತವೆ. ತಾಳದ ಒಳಗಡೆ ನೀವು ಕರೆಕ್ಟಾಗಿ ಆ ಒಂದು ಜತಿನ ಸ್ವರದಲ್ಲಿ ಹಾಡುವಾಗ ಅದನ್ನು ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಅಲ್ಲಿ ಸ್ವಲ್ಪ ಎಳೆದಾಡಿ ಮಸಾಲೆ ಮಾಡಿ ಏನೋ ಮಾಡಿ ಹಾಕಿದ್ರಿ. ಆ ಒಂದು ಅಭ್ಯಾಸ ನೀವು ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಬೇಕಿತ್ತು ನೀವು ಚೆನ್ನಾಗಿ. ಯಾಕೆ, ಏನಾಯ್ತು ಅಲ್ಲಿ? ಸರ್, ಫ್ರ್ಯಾಂಕ್ಲಿ ಹೇಳಬೇಕಾದ್ರೆ, ಫ್ರ್ಯಾಂಕ್ಲಿನೇ ಹೇಳಿ, ನೀವು ಫ್ರ್ಯಾಂಕ್ಲಿನೇ ಹೇಳ್ತಾ ಇದ್ದೀರಿ. ಹಾಂ, ನಾನು ಪ್ರಾಕ್ಟೀಸ್ ಮಾಡಿದ್ದೆ ನಿನ್ನೆ. ಒನ್ ವೀಕಿಂದ ನನಗೆ ವಾಯ್ಸೇ ಇರಲಿಲ್ಲ, ಮಾತಾಡ್ಲಿಕ್ಕಾಗಲಿ. ಓಕೆ, ಸೊ ನಿನ್ನೆ ಪ್ರಾಕ್ಟೀಸ್ ಮಾಡಿ ಇವತ್ತು ಹಾಡಿರ್ತೀನಿ ಅಲ್ವಾ? ಓಕೆ, ಫೈನ್. ಮತ್ತೆ ಪುನಃ ನೀವು ಹೈ ನೋಟ್ಗೆ ಹೋದ್ರಿ, ಅದಾದಮೇಲೆ ಮತ್ತೆ ಪುನಃ ಅದೇ ಸಮಸ್ಯೆ ಬಂತು. ಓಕೆ, ಎನಿಹೌ ಯು ಆರ್ ದ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್. ಈ ಒಂದು ನಮ್ಮ ಸೂಪರ್ ಸಿಂಗರ್ನಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್ ಯು ಆರ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಹೇಳ್ತಾ ಇರೋ ಪಾಯಿಂಟ್ಸ್ಗಳಿದೆಯಲ್ಲ, ಸೀರಿಯಸ್ ಆಗಿ ತೊಗೊಳ್ಳಿ. ಯಾಕೆ ಗೊತ್ತಾ, ಖಂಡಿತ ಸರ್. ಈವನ್ ನಾವು ಸ್ಟುಡಿಯೋನಲ್ಲಿ ಇದ್ದಾಗಲೂ ಕೂಡ ಎನಿ ಪ್ರೊಫೆಷ್ನಲ್ ಸಿಂಗರ್ ಯಾರೇ ಇರಲಿ, ಅವ್ರು ಹಾಡುವಾಗ ಇಂಥದ್ದೇ ಪಾಯಿಂಟ್ಸ್ಗಳನ್ನ ಹಿಡಿದಾಕ್ತೀವಿ ನಾವು. ಅಂತೇಳಿ ನಾವೊಂದು ದೊಡ್ಡ ಗ್ರೇಟ್ ಸಿಂಗರ್ ಅಂತಲ್ಲ, ಬಟ್ ಮ್ಯೂಸಿಷಿಯನ್ ಆಗಿ ನಮಗೆ ಅದು ಪಾಯಿಂಟ್ಸ್ಗಳು ಕ್ಲಿಯರಾಗಿ ಕಾಣಿಸ್ತವೆ. ಸೊ ಈ ಒಂದು ಕರೆಕ್ಷನ್ಸನ್ನು ನೀವು ತಗೊಳ್ಳಿ, ಮುಂದೆ ಏನೇನು ಒಳ್ಳೇದಾಗೋದು ಅದೆಲ್ಲ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಯಾ, ಥ್ಯಾಂಕ್ ಯು ಕಿಟ್ಟು ಸರ್. ಫುಲ್ ನರ್ವಸ್ ಆಗಿ ಹಾಡುವಾಗಲೂ ಇಷ್ಟು ನರ್ವಸ್ ಆಗಿರಲಿಲ್ಲ. ಈ ಕಮೆಂಟ್ಸ್ ಕೇಳಿಬಿಟ್ಟು ಫುಲ್ ಬೆವರುತ್ತಾ ಇದ್ದಾರೆ. ಎಸ್, ರಾಜ್ ಸರ್ ವಾಂಟ್ಸ್ ಟು ಸೇ ಸಮಥಿಂಗ್. ವಿನೀಶ್, ಏನಾಗಿತ್ತು? ಹುಷಾರಿರ್ಲಿಲ್ವಾ? ಇಲ್ಲ ಸರ್, ಅದು ಡಸ್ಟ್ ಎಲರ್ಜಿ ಇರ್ಬೋದು. ಡಸ್ಟ್ ಎಲರ್ಜಿ ಬ್ರೇಕ್ ಆಗಿತ್ತು. ವಾಯ್ಸ್ ಬಗ್ಗೆ ಸ್ವಲ್ಪ ಇದು ಕೇರ್ ತಗೊಂಡಿದ್ರೆ ಒಳ್ಳೇದಿತ್ತು. ಬಟ್ ನಿನ್ನೆ ಒಂದಿನದಲ್ಲಿ ಇದು ನೀವು ಇಷ್ಟು ರಿಹರ್ಸಲ್ ಮಾಡಿದಿನ ಅಂತ ಹೇಳಿದರೆ, ಈ ಸಾಂಗ್ ಟಚ್ ಮಾಡಿ ನೀವು ಇವತ್ತು ಒಪ್ಪಿಸಿದ್ದೀರ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್. ವಿ ಮನೋಹರ್ ಸರ್. ಹಲೋ ವಿನೀಶ್. ನಮಸ್ತೆ ಸರ್. ನಮಸ್ತೆ. ಈ ಹಾಡನ್ನು ಭಾಳ ವರ್ಷದಿಂದ 1958 ಇದು ಆಗಿದ್ದು. ಜಗದೇಕ ವೀರುನಿ ಕಥಾ ತೆಲುಗಲ್ಲಿ ಆಯಿತು, ಆಮೇಲೆ ಕನ್ನಡಕ್ಕೆ ನಾಟ್ ರಿಮೇಕ್, ಡಬ್ಬಿಂಗ್ ಆಯಿತು. ಹಾಗೆಯೇ ಅವಾಗೆಲ್ಲ ಡಬ್ಬಿಂಗ್ ಆಗ್ತಾಯಿತ್ತು ತೆಲುಗು ಸಿನಿಮಾಗಳೆಲ್ಲ. ತೆಲುಗಲ್ಲಿ ಎನ್ ಟಿ ರಾಮರಾವ್, ಕಾಂತಾರಾವ್, ಕೃಷ್ಣಕುಮಾರಿ ಮತ್ತು ಇವರೆಲ್ಲ ಮಾಡಿರೋ ಸಿನಿಮಾಗಳೆಲ್ಲ, ಪೌರಾಣಿಕ ಸಿನಿಮಾ ಎಲ್ಲ, ಮಾಯಾ ಬಜಾರ್, ಸೊ ಇದೆಲ್ಲ ಕನ್ನಡಕ್ಕೆ ಡಬ್ಬಿಂಗ್ ಆಗ್ತಿತ್ತು. ಸೊ ಆಮೇಲೆ 62 ನಂತರ ಡಬ್ಬಿಂಗ್ ಬೇಡ ಅಂತ ಆವಾಗ ದೊಡ್ಡ ಗಲಾಟೆಗಳಲ್ಲಾಗಿ ನಿಂತೋಯ್ತು. ಸೊ ಆ ಟೈಮಲ್ಲಿ ಆದಂಥ ಸಿನಿಮಾ ಇದು, ಡಬ್ಬಿಂಗ್ ಆಗಿರೋ ಸಿನಿಮಾ. ಸೊ ಘಂಟಸಾಲ ಅವರು ಕನ್ನಡದಲ್ಲೂ ಕೂಡ ಹಾಡಿದರು ಅದನ್ನು. ಸೊ ಅವ್ರದ್ದೇ ರಾಗ ಸಂಯೋಜನೆ ಅವರು ಇದನ್ನು ಆ ಕಾಲದಿಂದ ಇಲ್ಲಿವರೆಗೆ ಇದು ಒಂದು ಏನಂತಂದರೆ ಎಲ್ಲ ಗಾಯಕರ ಒಂದು ಅಲ್ಟಿಮೇಟ್ ಇದು ಆಸೆ, ಇದನ್ನು ಹಾಡಬೇಕು ಅನ್ನೋದು, ಇದನ್ನು ಹಾಡಿ ಪ್ರಶಂಸೆ ಗಳಿಸ್ಕೋಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೆ ಇವತ್ತು ಕೂಡ ಈ ಹಾಡನ್ನು ನಾವು ಕೇಳೋದಕ್ಕೆ ನಿಜವಾಗ್ಲೂ ಘಂಟಸಾಲ ಅವರಿಗೆ ಇಲ್ಲಿಂದಲೇ ಅವರಿಗೆ ಒಂದು ಟ್ರಿಬ್ಯೂಟ್ ನಮ್ಮದು, ಇಂಥ ಹಾಡನ್ನು ಕೊಟ್ಟಿದ್ದಕ್ಕೆ. ಸೊ ಅದನ್ನು ಹಾಡೋದು ತುಂಬ ಕಷ್ಟ ಇದೆ, ಎಲ್ರಿಗೂ ಆಗುವಂಥದ್ದಲ್ಲ.
ಇವತ್ತು ಅದನ್ನು ನೀವು ಚೆನ್ನಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಲಾಸ್ಟಲ್ಲಿ ಆ ಸ್ವರಗಳೆಲ್ಲ ಹೇಳುವಾಗ ನಿಮಗೆ ತಾಳ ಮಿಸ್ ಆಯಿತು. ಅದೇನು ಅಂತ ಅಲ್ಲ, ಆದರೆ ಕಾಂಪಿಟಿಷನ್ ಅಂದಾಗ ಎಲ್ಲ ಪರ್ಫೆಕ್ಷನ್ ಇರಬೇಕು. ಬಟ್ ನಾವು ಹೇಳೋದನ್ನು ಹೇಳಬೇಕು ಅಂತ ಹೇಳ್ತೀನಿ ಅಷ್ಟೇ. ತಾಳ ಒಂಚೂರು ಮಿಸ್ ಆಯಿತು. ಮತ್ತು ಲಾಸ್ಟಲ್ಲಿ ಪಂಚಮ ರೀಚ್ ಆಗಲಿಲ್ಲ, ನಿಮಗೆ ಕಷ್ಟ ಆಯಿತು. ಅದೆಲ್ಲ ಸಹಜ, ಅದೆಲ್ಲ ಏನು ದೊಡ್ಡ ಇದಲ್ಲ. ಆದರೂ ನಿಮ್ಮ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಅಭಿನಂದನೆ ಮಾಡಲೇಬೇಕು. ಆಲ್ ದಿ ಬೆಸ್ಟ್. ಇಂಥ ಒಂದು ವೇದಿಕೆ ನಿಮಗೆ ಕೊಟ್ಟಿದ್ದಕ್ಕೆ ನಮ್ಮ ಟಿ ವಿಗೆ ನೀವು ಯಾವತ್ತೂ ಋಣಿಯಾಗಿರಬೇಕು. ಯಾಕಂತಂದರೆ ಎಷ್ಟೋ ಜನ ಗಾಯಕರು ಇದ್ದಾರೆ. ನಾವು ಇವಾಗ ನಾನು ಗುರುವಣ್ಣ ಮಾತಾಡ್ತಾ ಇದ್ವಿ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಧಾರವಾಡ, ದಾವಣಗೆರೆ, ಹೀಗೆ ಪ್ರತಿ ಜಿಲ್ಲೆ ನೋಡಿ 30 ಜಿಲ್ಲೆ ಇದೆ. ಅಷ್ಟು ಜಿಲ್ಲೆಯಲ್ಲೂ ಒಳ್ಳೆ ಗಾಯಕರು ಇದ್ದೇ ಇರ್ತಾರೆ ತಾನೆ. ಆದರೆ ಇಲ್ಲಿ ನಿಮಗೆ ಈ ಒಂದು ಮಂಗಳೂರು ಜಿಲ್ಲೆಯಲ್ಲಿ ನಿಮಗೆ ಇಂಥ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ನಮ್ಮ ಟಿ ವಿ ನಿರ್ಮಿಸಿಕೊಟ್ಟಿದೆ ನಿಮಗೆ. ಹಾಗಾಗಿ ಇದೊಂದು ದೊಡ್ಡ ಕೆಲಸ. ಇಲ್ಲಿ ಯಾರ್ಯಾರು ಭಾಗವಹಿಸಿದಿರೋ ನೀವು ಎಲ್ಲ ಗಾಯಕರು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಚಾನಲ್ಗೆ. ಹಾಗಾಗಿ ಗೆಲ್ತಿರೋ ಬಿಡ್ತಿರೋ ಪ್ರಶ್ನೆನೇ ಅಲ್ಲ, ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಮುಂದೆ ಒಳ್ಳೆ ಭವಿಷ್ಯ ಇದೆ ನಿಮಗೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಓಕೆ ವಿನುಷ್, ಮಹಾಗುರುಗಳು ಗುರುವಣ್ಣ ಕಮೆಂಟ್ಸ್ ಕೊಡ್ಲಿಕ್ಕಿದ್ದಾರೆ. ಗುರುವಣ್ಣ, ಓವರ್ ಟು ಯು. ವಿನುಷ್, ಎಲ್ಲ ಬಿಟ್ಟಾಗ ತುಂಬ ಚೆನ್ನಾಗಿ ಆಡಿದ್ಯಾ ಬಿಡು. ಸೂಪರ್. ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗುತ್ತೆ. ಯಾವ ಸಿಂಗರ್ ನಾನು ಹೇಳ್ಬೇಕಂದ್ರೆ, ಈ ಶೋ ಮಿ ದ ಬೆಸ್ಟ್ ಸಿಂಗರ್ಸ್. ಐ ಆಮ್ ನಾಟ್ ಜೋಕಿಂಗ್. ನಾನು ಮಿಸ್ಟೇಕ್ ಕಂಡುಹಿಡ್ತೀನಿ. ಸೊ ಇದೆಲ್ಲ ಆಗುತ್ತೆ. ಬಟ್ ಕಾಂಪಿಟೇಷನ್ ಅಂದ್ಕೂಡಲೇ ಮಿಸ್ಟೇಕ್ಸ್ ಕಡ್ಕೋದು ನಮ್ಮದು ಕೆಲಸನೇ. ಇದನ್ನು ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡಿದ್ದೆ ಸಾಂಗನ್ನು? ಆ್ಯಕ್ಚುಲಿ ಸರ್ ಕೇಳ್ತಾ ಇದ್ದೆ ಫೈನಲ್ಸ್ ಅಂತ ಗೊತ್ತಾದ್ಮೇಲೆ. ಪ್ರಾಕ್ಟೀಸ್ ಅಂತ ಟ್ರ್ಯಾಕ್ ಜೊತೆ ಮಾಡಿದ್ದು ನಿನ್ನೆ. ಓಕೆ, ಯಾಕೆಂದರೆ ಕಷ್ಟ ಇದೆ ಈ ಸಾಂಗನ್ನು. ಇದು ಇಟ್ಸ್ ಅ ಟಫ್ ಸಾಂಗ್. ಈಗ ಸಿಂಪಲ್ ನಾನು ಹೇಳೋದು, ಸಾಂಗಿಗೆ ಬದುಕು ಅಂತ ಹೇಳ್ತೀವಿ. ಈ ಸಾಂಗ್ ಸಾಧಾರಣ 70 ವರ್ಷ ಹತ್ರ ಆಯಿತು. 70 ವರ್ಷದಲ್ಲಿ ಮತ್ತೆ ಕಾಂಪಿಟೇಷನಲ್ಲಿ ನಿನ್ನ ಏಜ್ ಎಷ್ಟು ಹೇಳು? 20. 20 ಇಯರ್ಸ್ ಹುಡುಗ 50 ವರ್ಷ ನೀನು ಹುಟ್ಟೋ ಮೊದಲು ಆಗಿರೋ ಕಂಪೋಸರ್ನ ಮತ್ತೆ ಹಾಡಬೇಕಂದ್ರೆ ಆ ಸಾಂಗಿಗೆ ಸ್ಟ್ರೆಂತ್ ಎಷ್ಟಿರಬೇಕು. ಸೊ ತುಂಬ ಒಳ್ಳೆ ಸಾಂಗ್. ಇಟ್ಸ್ ಎ ವೆರಿ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ದ ಸಾಂಗ್. ಅಫ್ಕೋರ್ಸ್ ಸ್ವಲ್ಪ ನನ್ನ ಲೆಕ್ಕದಲ್ಲಿ 2 ಮಿಸ್ಟೇಕ್ ಅಂದರೆ, ಒಂದು ನಿನಗೆ ಆಗ್ತಾ ಇತ್ತು, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬ ಜನರಿಗೆ ಆಗುತ್ತೆ. ಅದು ಸ್ಟಾರ್ಟಿಂಗ್ ಮೈಂಡ್ ಸೆಟ್ ಇರುತ್ತೆ. ನನ್ನ ಮನೆಯಲ್ಲಿ ಇದು ಸ್ವಲ್ಪ ಡೌಟ್, ನನಗೆ ಹಾಡೋಕ್ಕೆ ಅಂತ ಬಂದ ತಕ್ಷಣವೇ ಹಾಡೋಕ್ಕಾಗಲ್ಲ. ಅದನ್ನು ಬಿಡ್ಬೇಕು, ಹಾಡೋಕ್ಕಾಗಲ್ಲ. ಅದು ನಿನಗೆ ಆ್ಯಕ್ಚುಲಿ ನೋಟ್ ರೀಚ್ ಆಗ್ತಾಯಿತ್ತು. ಫಾಲ್ಸೆಟ ಮಾಡೋಕ್ಕೆ ಹೋಗಿ ಏನೋ ಹಿಂಗೆ ಮಾಡೋಕ್ಕೆ ಹೋದ. ವಾಯ್ಸ್ ರೀಚಿಂಗ್ ಇಸ್ ಟಫ್. ಯಾವತ್ತು ಕಾನ್ಫಿಡೆನ್ಸ್ ಇರಬೇಕು. ಆಗುತ್ತಾ ಇಲ್ವಾ, ಕ್ರ್ಯಾಕ್ ಆದರೆ ಆಗಲಿ ಬಿಡು, ಅದ್ರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಸ್ವರ ಸ್ವಲ್ಪ ದೆ ವಾಸ್ ಅ ಲಿಟಲ್ ಬಂಗ್ಲಿಂಗ್ ಅಪ್. ತಾಳ ಹೋಯ್ತು, ಆಮೇಲೆ ಸ್ವಲ್ಪ ಚೇಂಜ್ ಆಯಿತಾ ಗೊತ್ತಿಲ್ಲ. ಬಟ್ ಅಲ್ಲಿ ದೆರ್ ವಾಸ್ ಕನ್ಫ್ಯೂಷನ್ ಇನ್ ದ ಸಿಂಗಿಂಗ್. ಆ್ಯಂಡ್ ಇಟ್ಸ್ ಅ ಟಫ್ ಸಾಂಗ್. ಏನೋ ಸಿಂಪಲ್ ತಪ್ಪೆಲ್ಲ ಮಾಡಿಲ್ಲ. ಕಷ್ಟದ ಸಾಂಗು. ಇಷ್ಟು ತಪ್ಪು ಮಾಡೋದು ಮಾಮೂಲಿ. ಅದು ಆ್ಯಕ್ಚುಲಿ ಏನೋ ತಪ್ಪು ಅಲ್ಲ. ವಂಡರ್ಫುಲ್ ಸಿಂಗಿಂಗ್, ಕೀಪ್ ಇಟ್ ಅಪ್. ನನಗೆ ಒಂದು ನೆನಪಿದೆ, ವಿನುಷ್ ಅಂದ ಕೂಡಲೇ ಆ ಟಿಮ್ಮಿಡ್ ವಿನುಷು ಫಸ್ಟ್ ಒಂದು 2 ರೌಂಡ್ನಲ್ಲಿ ನೋಡಬೇಕು. ಎಲ್ಲದಕ್ಕೂ ಭಯ, ಮುಖದಲ್ಲೇ ಭಯ ಇದೆ. ಹೋಗಿ ಈ ಲೆವೆಲಲ್ಲಿ ಆಡಿದೆಯಲ್ಲ ಫೈನಲಲ್ಲಿ. ಐ ಥಿಂಕ್ ಅಗೇನ್ ದ ಸ್ಟೇಜ್ ಹಸ್ ಡನ್ ವಂಡರ್ಸ್. ಫೊಗೆಟ್. ಇವತ್ತು ನನಗೆ ಖುಷಿಯಾಗಿದೆ ಅದಲ್ಲ, ಯಾರು ಗೆಲ್ಲಿ ಬಿಡಲಿ ಸೆಕೆಂಡ್ರಿ. ಐ ಆಮ್ ಹ್ಯಾಪಿ ಅಬೌಟ್ ಅ ಪ್ರೋಗ್ರೆಷನ್ ಆಫ್ ದ ಸಿಂಗರ್ಸ್. ನಾನು ಹೇಳ್ಬೇಕಂದ್ರೆ 4 ಪರ್ಫಾರ್ಮೆನ್ಸ್ ಇವತ್ತು ಸ್ಟೇಜಲ್ಲಿ ನೋಡಿದೆ. ನಾನು ಇಲ್ಲಿ ಬಂದು ಕೂತಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತಪ್ಪ. ಅಷ್ಟೇ ಸಾಕು ನನಗೆ. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ವಿನುಷ್, ಆ ಲಾಸ್ಟ್ 1-2 ಲೈನನ್ನು ಮತ್ತೆ ಹಾಡಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಬೇಡ. ಹಾಡು ಇವತ್ತಿಗೆ ಸಾಕು. ಇವತ್ತಿಗೆ ಮೈಕ್ ಹಿಡ್ಕೊಂಡು ನಿಮಗೆ ನಾನು ಹೇಳಲಿಕ್ಕಿದ್ರೆ ಪ್ಲೀಸ್ ಹೇಳಿ. ಇಟ್ಸ್ ಎ ಗ್ರ್ಯಾಂಡ್ ಫಿನಾಲೆ. ಲಾಸ್ಟ್ ಚಾನ್ಸ್ ಆಗಿ ನಿಮಗೆ ಹಾಡಿದ್ದೀರಾ, ಇದೀಗ ಏನಾದರೂ ಹೇಳಲಿಕ್ಕಿದ್ರೆ ಪ್ಲೀಸ್. ತುಂಬ ಹೇಳಲಿಕ್ಕಿದೆ, ಎಲ್ಲಿಂದ ಹೇಳೋದಂತ ಗೊತ್ತಿಲ್ಲ. ನೀವು ಹೇಳಿ, ನಾನು ಕೂತ್ಕೋತೀನಿ. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಭೂತನಾಥೇಶ್ವರ ದೇವಳ ಹಾಗೂ ನಮ್ಮ ಟಿ ವಿ ಇವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.
ಆಮೇಲೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ ಇರ್ಬೋದು, ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಅವರು, ಮತ್ತು ನನ್ನ ಅಣ್ಣ, ಚಿಕ್ಕಮ್ಮ, ಚಿಕ್ಕಪ್ಪ, ಅಪ್ಪ, ಅಮ್ಮ, ಆಮೇಲೆ ಪ್ರಾಣೇಶ್ ಭಾವ, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಜಡ್ಜಸ್ಸು ನಾನು ಫಸ್ಟ್ ರೌಂಡಿಂದ ಬಂದಾಗ, ಫಸ್ಟ್ ರೌಂಡಲ್ಲಿ ಹೇಗಿದ್ದೆ ಅಂದರೆ ಒಂದು ಸಣ್ಣ ಮಗು ಥರ ಇದ್ದೆ. ಆ ಮಗುಗೆ ನಡಿಲಿಕ್ಕೆ, ಹೆಜ್ಜೆ ಹಾಕುವ ಹಾಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಇವತ್ತು ಈ ಫೈನಲ್ ವೇದಿಕೆಯಲ್ಲಿ ನಿಲ್ಲೋ ಥರ ಮಾಡಿದ್ದಾರೆ ಜಡ್ಜಸ್ಸು. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ ಟಿ ವಿ ಕ್ರ್ಯೂ ಮೆಂಬರ್ಸ್, ಸೋಮಣ್ಣ, ಆಮೇಲೆ ಸೌಜನ್ಯಕ್ಕ, ಆಮೇಲೆ ನವೀನ್ ಸರ್, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಸುಳ್ಳು ಹೇಳಿದ್ರಿ, ಬರುವಾಗ ಮಗು ಥರ ಇದ್ರಿ. ಯಾವಾಗಲೂ ಇಷ್ಟೇ ಹೈಟ್ ಇತ್ತಲ್ಲ? ನೋ ಪ್ರಾಬ್ಲಮ್. ನಿಮ್ಮನ್ನು ನಗೋಸೋದಂದರೆ ಭಾರಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿನುಷ್. ನೀವು ನಗುವಾಗ ಅಮ್ಮ ಅದಕ್ಕಿಂತ ಜಾಸ್ತಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ಅಂದರೆ ನನ್ನ ಮಗ ನಕ್ಬಿಟ್ಟ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಒಂದು ಪುಟ್ಟ ವಿರಾಮ. ವಿಲ್ ಬಿ ರೈಟ್ ಬ್ಯಾಕ್ ವೆರಿ ಸೂನ್. ಡೋಂಟ್ ಗೋ ಎನಿವೇ. कोई तेरे खातिर है जी रहा, जाए तू जहाँ भी ये सोचना, कोई तेरे खातिर है जी रहा, तू जहाँ जाए महफूज हो, तू जहाँ जाए महफूज हो, दिल मेरा मांगे बस ये दुआ. सुपर सिंगर ಬಲೆ ಪದಪನ್ಲೆ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ವಿಶೇಷವಾದಂತಹ ಫ್ಯಾಮಿಲಿ ರೌಂಡ್, ಫ್ಯಾಮಿಲಿ ಸುತ್ತಿನಲ್ಲಿ ನಮ್ಮ ಟಾಪ್ 11 ಕಂಟೆಸ್ಟೆಂಟ್ಸ್ ಹಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ಜೊತೆಗೆ. ನಮ್ಮ ಟಾಪ್ 11 ಕಂಟೆಸ್ಟೆಂಟ್ಸ್ ನಮಗೆ ಸಿಗಬೇಕಾದ್ರೆ ಸಾವಿರಾರು ಮಂದಿ ಕಂಟೆಸ್ಟೆಂಟ್ಸ್ ಬಂದ ಆಡಿಷನ್ನಿಂದ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ಸಿಲೆಕ್ಟ್ ಆಗಿ ಫೈನಲ್ ಆಗಿ ಸೇರಿದಂಥ ಟಾಪ್ 11 ಫೈನಲಿಸ್ಟ್ ನಮ್ಮ ಜೊತೆ ಇದ್ದಾರೆ. ಆದರೆ ಈ ಫುಲ್ ಜರ್ನಿಯಲ್ಲಿ ನಮ್ಮ ಜೊತೆ ಇದ್ದ ಎಷ್ಟೋ ಕಂಟೆಸ್ಟೆಂಟ್ ನಮ್ಮ ಸೂಪರ್ ಸಿಂಗರ್ನ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇರ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೆಮಿಫೈನಲ್ಸ್ ತನಕ ಬಂದು ಏನೋ ಒಂದೆರಡು ಮಾರ್ಕ್ನಿಂದ ಅನ್ಫಾರ್ಚುನೇಟ್ಲಿ ಫೈನಲ್ಸಿಗೆ ಸೇರ್ಲಿಕ್ಕೆ ಆಗದೇ ಇರುವಂತಹ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸ್ವಲ್ಪ ದೊಡ್ಡದಾಗಿದ್ರೂ ಕೂಡ ನಮಗೆ ತುಂಬ ಹತ್ತಿರವಾದಂಥ ಒಂದು ಫ್ಯಾಮಿಲಿ ಮೆಂಬರ್. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸಮರ್ಥ್ ಶೆಣೈ. ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿಯ ಒಂದು ಉತ್ತಮವಾದಂಥ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬಂದು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಪ್ಲೀಸ್ ವೆಲ್ಕಮ್ ಸಮರ್ಥ್ ಶೆಣೈ. कभी ना तू भूलना, कोई तेरे खातिर है जी रहा, जाए तू जहाँ भी ये सोचना, कोई तेरे खातिर है जी रहा, तू जहाँ जाए महफूज हो, तू जहाँ जाए हो, दिल मेरा मांगे बस ये दुआ, बातें कभी ना भूलना, कोई तेरे खातिर है जी रहा, जाए तू जहाँ भी ये सोचना, कोई तेरे खातिर है जी रहा.
साथ है तो जिंदगी, तू जो कभी दूर रहे, तू मोहब्बत की दास्तां, तुझसे मोहब्बत करते हैं जो, तुझसे मोहब्बत करते हैं जो, तुझसे बयां मैं कर ना सकूं, बातें कभी ना तू भूलना, कोई तेरे खातिर है जी रहा, जाए तू जहां भी ये सोचना, कोई तेरे खातिर है जी रहा. Thank you so much. ಓಕೆ ಸಮರ್ ಚೆನ್ನೈ, ವೆಲ್ಕಮ್ ಬ್ಯಾಕ್ ಆನ್ ದ ಸ್ಟೇಜ್ ಆಫ್ ನಮ್ಮ ಸೂಪರ್ ಸಿಂಗರ್. ಹೇಗೆ ಅನಿಸ್ತಾ ಇದೆ? ತವರಿಗೆ ಬಂದಾಗ ಆಗ್ತಾ ಇದೆ. ಓಹೋ, ತುಂಬಾ ಖುಷಿ ಅವರಿಗೆ ಅನಿಸ್ತಾ ಇದೆ. ಹಿಂದಿರುಗಿ ಬರುವಾಗ ತುಂಬಾ ಸಂತೋಷ ಆಗ್ತಾ ಇದೆ. ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್. ಸ್ವಲ್ಪ ಸಂತೋಷ ಆಗ್ತಿದೆ, ಸ್ವಲ್ಪ ಬೇಜಾರಾಗ್ತಿದೆ. ನಾನು ಇರ್ಬೇಕಿತ್ತಲ್ಲ ಇವಾಗ ಅಂತ. ಆಸೆ ಪ್ರತಿಯೊಂದಕ್ಕೂ ಅದಕ್ಕೆ ಮಿತಿ ಇಲ್ಲ. ಆದರೂ ಯು ಹ್ಯಾವ್ ಪ್ರೂವ್ಡ್ ದಟ್ ಯು ಆರ್ ಕೇಪಬಲ್ ಆಫ್ ಬೀಯಿಂಗ್ ಹಿಯರ್. ದಟ್ಸ್ ವೈ ದೇ ಹ್ಯಾವ್ ಕಾಲ್ಡ್ ಯು ಬ್ಯಾಕ್ ಟು ಗಿವ್ ಅ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಎಸ್, ನಮ್ಮ ಸೂಪರ್ ಸಿಂಗರ್ನ ಫ್ಯಾಮಿಲಿ ಮೆಂಬರ್ ಅಲ್ಲಿ ನಿಮ್ಮನ್ನ ತುಂಬಾ ಇಂಪಾರ್ಟೆಂಟ್ ಸ್ಥಾನದಲ್ಲಿ ಇಟ್ಟಿದ್ದೀರಾ. ಬಿಕಾಸ್ ಯು ಆರ್ ಅ ಗುಡ್ ಎಂಟರ್ಟೈನರ್, ಗುಡ್ ಸಿಂಗರ್ ಅಂಡ್ ಅ ವೆರಿ ಗುಡ್ ಪರ್ಸನ್ ಬೈ ಹಾರ್ಟ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಬರುವಾಗ ನೀವು ಇಂಪ್ರೂವ್ಮೆಂಟ್ ಮಾಡಿ ತೋರಿಸ್ತೀರಾ ಅಂತ ಹೇಳಿದ್ರಿ. ಸೊ ಹ್ಯಾವ್ ಯು ಬಿನ್ ಏಬಲ್ ಟು ಗೋ ಫಾರ್ ಕ್ಲಾಸಸ್ ಎಲ್ಲ ಹೇಳಿದ ಹಾಗೆ? ಹತ್ತಿರ ಐ ಹ್ಯಾವ್ ಜಾಯಿನ್ ದ ಕೀಬೋರ್ಡ್ ಕ್ಲಾಸಸ್ ಫಸ್ಟ್. ಶ್ರುತಿ ಹಿಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಸಿಂಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ಟಿವಿಯಿಂದಾಗಿ ಲೋಕಲಲ್ಲಿ ಚಿಕ್ಕ ಶೋಸ್ ಸಿಗ್ತಾ ಉಂಟು. ಐ ಆಮ್ ಫೀಲಿಂಗ್ ಇಟ್ ವೆರಿ ನೈಸ್. ಐ ಆಮ್ ಫೀಲಿಂಗ್ ಲೈಕ್ ಅ ವೆರಿ ವೆರಿ ಸ್ಮಾಲ್ ಟೌನ್ ಸೆಲೆಬ್ರಿಟಿ. ಖುಷಿ ಆಗ್ತದೆ. ಪ್ಯಾಂಪರ್ ಮಾಡ್ತಾ ಇದ್ದಾರೆ ಜನಗಳು, ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಇದು ಕಾಲ್ ಬಂದ ತಕ್ಷಣ ನಮ್ಮ ಟಿವಿಯಿಂದ ನನಗೆ ಆ್ಯಕ್ಚುಲಿ ಮಧ್ಯಾಹ್ನ ನಂತರ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ಇತ್ತು. ಆದರೆ ನಮ್ಮ ಟಿವಿ ಹೇಳಿದ್ರೆ ನಾನು ಗ್ಯಾರಂಟಿ ಬರ್ತೇನೆ ಅಂತ ನಾನು ಓಡಿ ಬಂದಿದ್ದೇನೆ. ಐ ಆಮ್ ವೆರಿ ಹ್ಯಾಪಿ. ವೆನ್ ಎವರ್ this TV needs anything from me, I will be always there for this TV anytime. Thank you so much. ಪ್ರೊಡಕ್ಷನ್ ಕಡಿಮೆ ಇತ್ತಲ್ಲ ಜನ ಇವತ್ತು? ಇರ್ತೀರಾ? ಎತ್ತಲಿಕ್ಕೆ ತುಂಬಲಿಕ್ಕೆ ಏನಾದಿದ್ರು ಬರ್ತೇವೆ ನಾವು. ಓಕೆ, ದಟ್ಸ್ ಅ ಗುಡ್ ಫೀಲಿಂಗ್ ಸಮರ್ಥ್. ಇಟ್ಸ್ ಆಲ್ವೇಸ್ ನೈಸ್ ಟು ಹ್ಯಾವ್ ಯು ಬ್ಯಾಕ್. ಗುರುವಣ್ಣ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸೊ ಗುರುವಣ್ಣ ಪ್ಲೀಸ್. ಸಮರ್ಥ್, ಗುಡ್ ಈವ್ನಿಂಗ್. ನೈಸ್ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು ಸರ್. ಖುಷಿ ಆಯಿತು. ಅಂದರೆ ಅಗೇನ್ ಬ್ಯಾಕ್ ಆನ್ ದ ಸ್ಟೇಜ್. I think you had to be here. I think a little hard work was necessary ಆ ಟೈಮಲ್ಲಿ. ಚೆನ್ನಾಗಿ ಯು sung good, ಚೆನ್ನಾಗಿ ಹಾಡಿದೀಯ. ಆ್ಯಂಡ್ ಅಫ್ಕೋರ್ಸ್ ಇವನ್ ಮನೋಹರ್ ವಾಸ್ ಕಮೆಂಟಿಂಗ್ ಅಬೌಟ್ ಯುವರ್ ವಾಯ್ಸ್, ಚೆನ್ನಾಗಿದೆಯಲ್ಲ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸರ್. ವಿ ಆರ್ ಪ್ರೌಡ್ ಆಫ್ ಯು. ಕೀಬೋರ್ಡ್ ಕ್ಲಾಸಸ್ ಇಸ್ ಟೋಟ್ಲಿ ಡಿಫ್ರೆಂಟ್ ದೆನ್ ಸಿಂಗಿಂಗ್ ಇಸ್ ಡಿಫ್ರೆಂಟ್, ಕೀಬೋರ್ಡ್ಸ್ ಆರ್ ಡಿಫ್ರೆಂಟ್. ಸೊ ಇಟ್ಸ್ ಅ ಟೋಟಲ್ ಡಿಫ್ರೆಂಟ್. ಶ್ರುತಿ ಹಿಡ್ಕೊಡ್ಬೇಕಾದ್ರೆ ಕೀಬೋರ್ಡ್ ಕಲಿಬೇಕಂತಿಲ್ಲ. ಶ್ರುತಿ ಇಟ್ಕೊಳ್ಳೋಕ್ಕೆ ಬೇಸಿಕ್ ಕಲ್ತ್ರೆ ಸಾಕಾಗತ್ತೆ. ಬಟ್ ಕಾನ್ಸಂಟ್ರೇಟ್ ಆನ್ ಸಿಂಗಿಂಗ್ ಮೋರ್ ಅಂತ ಅನ್ಸುತ್ತೆ ನನಗೆ. ಸೊ ಟ್ರೈ ಗೋಯಿಂಗ್ ಫಾರ್ ಸಿಂಗಿಂಗ್ ಕ್ಲಾಸಸ್. ಓಕೆ, ರೈಟ್ ಸಮರ್ಥ್? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಓಕೆ ಸಮರ್ಥ್, ನೀವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಮದುವೆ ಆಗಿದೆ ಅಂತ ಹೇಳಿದ ನೆನಪು? 2 ವರ್ಷ ಮಗು ಇದೆ. ಇವಾಗ ಕೇಳಿದ್ರೆ ಹೇಗೆ? ಹೌದಲ್ಲ, ಮದುವೆ ಆಗಿದೆ, ಮಗು ಕೂಡ ಇದೆ. ಹೌದು. ಮತ್ತೆ ಯಾಕೆ ಶ್ರುತಿನ ಹಿಡಿತೀರಾ ಮತ್ತೆ? ಓಕೆ, ಜೋಕ್ಸ್ ಅಪಾರ್ಟ್, ನನ್ನ ನೋ ಪ್ರಾಬ್ಲಮ್. ಹೆಂಡತಿಯ ಹೆಸರು ಶ್ರುತಿ ಅಮ್ಮ. ಓ ರಿಯಲಿ? ಇದು ಕೋಇನ್ಸಿಡೆನ್ಸ್ ನಿಜವಾಗ್ಲೂನಾ? ಐ ಲೈಕ್ ಮ್ಯೂಸಿಕ್. ಸೊ ನಮ್ಮಲ್ಲಿ ಮದುವೆ ಆದ ನಂತರ ನಾವು ಅವಳನ್ನು ನನ್ನವಳಂತ ಹೇಳಲಿಕ್ಕೆ ನಾವು ಅವ್ರಿಗೆ ಹೆಸರಿಡ್ತೇವೆ. ಸೊ ಐ ಕಾಲ್ ಹರ್ ಶ್ರುತಿ. She is Shruti. My daughter is Sangeeta. My daughter is Sangeeta. She is Shruti. So ours is a musical family. I love it. ನೈಸ್, ಥ್ಯಾಂಕ್ ಯು ಸೋ ಮಚ್. ವಿ ಮನೋಹರ್ ಸರ್ ಅವರು ಎರಡು ಮಾತು. ಒಳ್ಳೆ ವಾಯ್ಸು, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ನೀವು. ಇನ್ನು ನಿಮ್ಮನ್ನು ಕರೆಕ್ಷನು, ತಿದ್ದೋದು ಎಲ್ಲ ಪರ್ಫೆಕ್ಷನು ಎಲ್ಲ ಮಾಡಿಕೊಂಡು, ಆದರೆ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗುವಂಥ ಎಲ್ಲ ಲಕ್ಷಣ ನಿಮ್ಮಲ್ಲಿದೆ. ಅದು ಎರಡು ರೀತಿಯಲ್ಲಿ, ಒಂದು ವಾಯ್ಸಲ್ಲಿ, ಒಂದು ದೈಹಿಕವಾಗಿಯೂ ಸ್ವಲ್ಪ ಹೆಚ್ಚಿನ ಸಿಂಗರ್ಸು ದಪ್ಪಾಗಿ ಇರ್ತಾರೆ. ಹಾಗಾಗಿ ನೋಡೋದಕ್ಕೂ ಸಿಂಗರ್ ಥರ ಕಾಣ್ತೀರಾ. ಆಮೇಲೆ ಇದು ಒರಿಜಿನಲ್ ಯಾರು ಹಾಡಿದ್ದು, ಮ್ಯೂಸಿಕ್ ಯಾರು, ಯಾವ ಸಿನಿಮಾ? ದಿಸ್ ಇಸ್ ಸಂಗ್ ಬೈ ಅರ್ಜಿತ್ ಸಿಂಗ್. ಜೀತ್ ಗಂಗೂಲಿ ಅವರು ಇದನ್ನು ರಚನೆ ಮಾಡಿದರು ಸರ್. ಮ್ಯೂಸಿಕ್ ಅವ್ರದ್ದಾ? ಹಾಂ, ಜೀತ್ ಗಂಗೂಲಿ ಅವ್ರದ್ದು. ಒಳ್ಳೆ ಟ್ಯೂನು, ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ ಇದೆ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸಮರ್ಥ್. ಎಸ್, ನನಗೆ ಈಗ ಗೊತ್ತಾಯ್ತು ನನಗೆ ಸಿಂಗಿಂಗ್ ಯಾಕೆ ಬರಲ್ಲ, ಯಾಕೆ ನನ್ನ ಪ್ಲೇಬ್ಯಾಕ್ ಸಿಂಗರ್ ಆಗಲ್ಲ ಅಂತ. ಅದು ಪರ್ಸನಾಲಿಟಿ ಕೂಡ ಹಾಗೆ ಬೇಕಲ್ವಾ? ಓಕೆ, ನೋ ಪ್ರಾಬ್ಲಮ್. ನೀವು ಹೇಳಿದ್ರಿ ಅಲ್ಲಲ್ಲಿ ಶೋಸಿಗೆ ಕರೀತಾರೆ, ನೀವೊಂದು ಸೆಲೆಬ್ರಿಟಿ ಆಗ್ತಾ ಇದ್ರ ಚಿಕ್ಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ, ನೋ ಪ್ರಾಬ್ಲಮ್. ಹೌದೌದು, ನೀವು ಹೇಳಿದ ಕರೆಕ್ಟ್. ಫಿಮೇಲ್ ಸಿಂಗರ್ಸು ದಪ್ಪಗಿರೋರೆ ಎಲ್ಲ ದೇಶದಲ್ಲಿ ನೀವು ನೋಡಿದ್ರೆ, ಹಾಗಾಗಿ ನೀವು ದಪ್ಪಗಾದರೆ ಸಿಂಗರ್ ಆಗ್ಬೋದು. ಬೇಡ ಸರ್, ನಾನು ಹೀಗೆ ಸರಿ ಇದೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಸಮರ್ಥ್, ನೀವು ಹೇಳಿದ್ರಿ ಸೆಲೆಬ್ರಿಟಿ ಆಗ್ತಾ ಇದ್ದೀರಾ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಓಕೆ, ಒಂದು ಸ್ವಲ್ಪ ಸ್ಟಾರ್ಡಮ್ ಬರ್ತಾ ಇದೆ. ಈ ಸ್ಟಾರ್ಡಮ್ ನಿಮಗೆ ಮಾತ್ರ ಅಲ್ಲ, ಈ ವೇದಿಕೆ ಬಂದಂಥ ಎಷ್ಟೋ ಕಲಾವಿದರಿಗೆ ಬಂದಿದೆ. ಚಿಕ್ಕ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿದಂತಹ ಒಂದು ಪರ್ಸನ್, ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ವಿಜಯಣ್ಣ. ಅಬ್ಸಲ್ಯೂಟ್ಲಿ ಸರ್. ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾಗಿ ಈ ವೇದಿಕೆ ಸಿಕ್ಕಿದೆ. ಇಲ್ಲಿಯ ಫ್ಯಾಮಿಲಿ ಮೆಂಬರ್ ಆದಂಥ ಸಮರ್ಥ್ ಮತ್ತೆ ನಿಮ್ಮ ಎದುರು ಬಂದಿದ್ದಾರೆ. Thank you so much for all this. Samarth, I specifically asked her, I wanted to talk to you. I was not supposed to talk. First of all, I'm very happy you're a small celebrity in your town side. You know, you celebrity ಆತರ in the old side. ಅವನಿಗೆ ಫೀಲಿಂಗ್ ಬತ್ತಿನ ನನ್ನೆಲ್ಲ ಸಿಂಗಿಂಗ್ ಅನ್ಪರ ಇದಕ್ಕೆ ಒಂದು ಪ್ರೋತ್ಸಾಹ ತಿಕ್ಕೊಂಡು, which is more important. Yes. You know, people are responding to you and you get, you feel they are more responsible also. So that's a very good sign. I'm very happy that Namma TV has given you that feeling. Yes. Second thing is that I'm very disappointed that you're not in the finals. I wish you were, because from day one, Surutha Dinane, Gurunna was very excited when he saw you singing, when he heard you singing. So the fault is with you. It is because you're totally not owe there. it, sir. And once you accept your fault, you will automatically improve. Yes, sir. People don't akalna fault accept an picture akulu ancha akulu improve a picture, but I've seen idepala irna fault accept an pora ancha I'm definitely I'm sure that you will improve a lot. Everybody here, including Mr. Manor and Mr. Guru Kiran, thinks you got the potential to come up, which I also feel. Enkle ennu and irige mas potential undu. Why I'm talking to you today is that I want you to grow. Ir malla one singer out on mas manasundu, talent undu, irla weight lo undu, everything is good, attitude is very good, everything is so perfect for you. All you have to do is put efforts and correct efforts. You know, if you do put wrong efforts, it's not correct. Like if you put it, like Gurana said, ಶ್ರುತಿ ಪತ್ತನ್ನ ಚಿತ್ರ ಪತ್ತನ ಆಪುಜಿ ಅಂಚನೆ ಪಿಯಾನೋ ಕಲ್ತನ ಆಪುಜಿ. You're a singer, you have to sing. Yes. So correct efforts is more important. Yes. And I'm very happy today you nimul battar ol padya bandre. I'm very happy to listen to your song also. Yes. Both of them said that very nice voice, and I wish you all the best. Pleasure was all mine, sir. Thank you so much. Thank you. Thank you so much, Vijayanna. I think you've got the most comments, more than any of the finalists would get. Thank you. It's a pleasure having you back. All the very best. Thank you so much. Thank you, Mananda. Thank you so much. मुझे रंग दे, मुझे रंग दे, मुझे रंग दे, रंग दे, मुझे रंग दे, हाँ रंग दे, हाँ रंग दे, हाँ प्रतीत तुझे रंग दे, मुझे रंग दे, मुझे रंग दे, मुझे रंग दे, रंग दे, मुझे रंग दे, हाँ रंग दे, हाँ रंग दे, हाँ प्रतीत तुझे रंग दे. ಮಗುವೇ ಹೇಗೆ ಹಾಡಿದೆ, ತುಂಬ ಚೆನ್ನಾಗಿತ್ತು ಕಂದ. मैं बन के सवेरा जाग उठी, मैं जाग उठी, जी जाग उठी, मैं बन के मोरनी नाच उठी, मैं नाच उठी, चन्ना नाच उठी, तेरे नाच. ಪ್ರಜ್ನಾ ಡಾಲ್ ಒಂದು ಮುದ್ದಾದ ಬೊಂಬೆ ನಿಂತ್ಕೊಂಡು ಹಾಡಿದ್ರೆ ಹೆಂಗಿರುತ್ತೋ ಹಂಗಿತ್ತು. मुझे ले चल तू, ले चल तू, ले चल वहाँ जहाँ तक आसमां आसमां आसमां. ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ